ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಆ್ಯಂಡ್ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಮಧ್ಯಾಹ್ನದ ಹೊತ್ತು ಜಾಸ್ತಿ ಎಲ್ಲ ಮಾತಾಡ್ತಾ ಇರಬೇಡಿ, ಏನಾದರೂ ಅಡುಗೆ ತೋರಿಸಿ ಅಂತ ನೀವು ಹೇಳ್ತಾ ಇದ್ದರೆ ನಾವು ಕೂಡ ತಯಾರು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ರಾಧಾ ಶೆಣೈ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ರುಚಿಕರವಾದಂಥ ಅಡುಗೆಗಳನ್ನು ಸುಲಭ ರೀತಿಯಲ್ಲಿ ಮಾಡೋದನ್ನು ನೀವು ನಮಗೆ ಹೇಳ್ಕೊಡ್ತೀರಿ. ಇವತ್ತು ಯಾವ ರೆಸಿಪಿ ಕಾದಿದೆ ನಮಗೆ? ಕುಚ್ಚಲಕ್ಕಿ, ಅದರದ್ದು ಉಂಡೆ. ಕುಚ್ಚಲಕ್ಕಿ ಉಂಡೆ ಅಂದರೆ ಇದು ಸ್ವೀಟ್ ಲಡ್ಡು. ಓಕೆ. ಸೊ ಇನ್ನೊಂದು ಆಮೇಲೆ ಸೋಯಾ ಚಂಕದ್ದು ಮಸಾಲ. ಓಕೆ, ಗ್ರೇವಿ ಐಟಮ್. ಸೊ ಒಂದು ಸ್ವೀಟ್ ಆದರೆ ಇನ್ನೊಂದು ಗ್ರೇವಿ. ಇದು ಅನ್ನದ ಜೊತೆಗೆ ತಿನ್ನುವಂಥದ್ದ, ಚಪಾತಿಗೆ ಹೇಗೆ? ಚಪಾತಿ ರೋಟಿ. ಸೊ ಆಯಿತು. ಇನ್ನೇನು ಎಲ್ಲ ನೀವಂತೂ ಟೀಚರ್. ಸೊ ಎಲ್ಲ ರಜಾ ಮುಗಿತಾ ಬರುವಾಗ, ಶಾಲೆ ಶುರು ಆಯಿತು ಅಂತ ಹೇಳುವಾಗ ಎಲ್ಲ ಜಟ್ಪಟ್ಟಾಗಿ ಅಡುಗೆ ಆಗಬೇಕು. ಸೊ ಅದಕ್ಕೆ ಕೂಡ ಎಲ್ಲ ತಯಾರಿ ಮಾಡ್ಕೊಳ್ಳುವಂಥದ್ದು. ಸರಿ ಮೇಡಮ್, ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಕಿಚನ್ಗಂತೂ ಬಂದಾಯಿತು. ಈಗ ಯಾವ ರೆಸಿಪಿ ನಮಗೆ? ಫಸ್ಟ್ ಸೋಯಾ ಚಂಕ್ ಮಸಾಲ. ಸೊ ಗ್ರೇವಿ ಐಟಮ್ ಸ್ಟಾರ್ಟ್ ಮಾಡೋಣ. ಹಾಂ, ಎಸ್. ಏನು ಕೊಡಲಿ? ಫಸ್ಟಿಗೆ ನಮಗೆ ಫ್ರೈ ಮಾಡಲಿಕ್ಕೆ ಒಂದು ತಗೋಬೇಕು. ಪ್ಯಾನಾ? ಗ್ಯಾಸ್ ಆನ್ ಮಾಡಲ? ಹಾಂ. ಇದಕ್ಕಿನ್ನು ಎಣ್ಣೆ ಹಾಕಿ. ಹಾಂ. ಸೊ ನಿಮಗೆ ತಿಳಿದ ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕು. ಸೋಯಾ ಚಂಕ್ ಇದರಿಂದ ನಾನು ನೀರಲ್ಲಿ, ಬಿಸಿನೀರಲ್ಲಿ ಮುಳುಗಿಸಿ ಸರಿ ನೀರನ್ನು ತೆಗೆದಿದ್ದೇನೆ. ಈಗ ಅದನ್ನು ಫ್ರೈ ಮಾಡಿ ಫಸ್ಟಿಗೆ. ಎಣ್ಣೆ ಬಿಸಿ ಆಯಿತಾ? ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇದು ಯಾಕೆ ಫ್ರೈ ಮಾಡಿ ಇಟ್ಕೊಳ್ಳೋ? ಅಂದರೆ ಒಂದು ಸರಿ ಸ್ವಲ್ಪ ಆಗಿದೆ ಅಲ್ಲ, ಸ್ವಲ್ಪ ಬೆಂದಿರುತ್ತೆ, ಬಿಸಿನೀರಲ್ಲಿ ಹಾಕಿ ಮತ್ತೆ ಪುನಃ ಯಾಕೆ? ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಇಲ್ದಿದ್ರೆ ಬರೀ ಇದು ಸ್ವಲ್ಪ ಸಾಗಿ ಅನ್ಸುತ್ತೆ. ಹಾಂ. ಸೊ ಇದು ಔಟರ್ ಪಾರ್ಟ್ ಸ್ವಲ್ಪ ಕ್ರಿಸ್ಪಿ ಆಗಿ, ಸ್ವಲ್ಪ ಕಡಕ್ ಆಗುತ್ತೆ. ಆಮೇಲೆ ಯಾವುದು ಸಹ ಐಟಮ್ ಸ್ವಲ್ಪ ನಾವು ಈಗ ತರಕಾರಿ ಕೂಡ ಸ್ವಲ್ಪ ನಾವು ಫ್ರೈ ಮಾಡಿ ಪದಾರ್ಥ ಮಾಡಿದರೆ ಸುಕ್ಕದಲ್ಲೆಲ್ಲ ಸ್ವಲ್ಪ ಟೇಸ್ಟ್ ಬೇರೆನೇ ಇರ್ತದೆ. ಸೊ ಹಾಗೆ ಹಾಕಿದರೆ ಸ್ವಲ್ಪ ಹಸಿ ಹಾಂ, ಇದು ಸ್ವಲ್ಪ ಸಾಫ್ಟ್ ಇರುತ್ತೆ, ಇದು ಸ್ವಲ್ಪ ಕ್ರಿಸ್ಪಾಗಿ. ಸಾಕ ತೆಗಿಲಿಕ್ಕಿದೆ ಇದು? ಅದಕ್ಕೆ ಹಾಕೊಳ್ಳೋದು? ಇಲ್ಲ, ಇದು ಹಾಂ. ಇನ್ನು ಇದೇ ಕಡಾಯಲ್ಲಿ ಮಾಡ್ಕೊಳ್ಳೋದಾ ಹೇಗೆ? ಹಾಂ, ಹೇಗೆ ಸಾಕು. ಬೇರೆ ಇದು ಏನು ಮಾಡಲಿಕ್ಕೆ? ಈಗ ಎಣ್ಣೆ ಹಾಕಿ ಇದನ್ನು ಜೀರಿಗೆ ಒಗ್ಗರಣೆ ಹಾಕಬೇಕು. ಆಯಿಲ್ ಹಾಕ್ಲಾ? ಹಾಂ. ಸಾಕು. ಇದಕ್ಕೆ ಮೊದಲು ಜೀರಿಗೆ ಒಗ್ಗರಣೆ ಹಾಕೋದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಮತ್ತು ಇದು ಹಸಿಮೆಣಸು,
ಮತ್ತು ಇದು ಎಲೆಯನ್ನು ಹಾಕಬೇಕು. ಆ ಟೈಮಲ್ಲಿ ಇಲ್ಲಿ ಫ್ರೈ ಆಗುವಾಗ ಟೊಮೆಟೊ ಪ್ಯೂರಿ ರೆಡಿ ಮಾಡಬೇಕು. ಈರುಳ್ಳಿ ಹಾಕಬೇಕು. ಜೀರಿಗೆ ಇದಾಗಿದೆ, ಫ್ರೈ ಆಗಿದೆ. ನಾವೀಗ ಇದು ಈರುಳ್ಳಿ ಫ್ರೈ ಮಾಡುವಾಗ ಟೊಮೆಟೊ ಪ್ಯೂರಿಗೆ ಮಿಕ್ಸಿಯಲ್ಲಿ ಹಾಕೋದು ಒಳ್ಳೆಯದು. ಇಲ್ಲಿ ನಾನು 2 ಟೊಮೆಟೊ ತಗೊಂಡಿದ್ದೇನೆ ಪ್ಯೂರಿಗೆ. ಟೊಮ್ಯಾಟೊ ಮಾತ್ರ? ಟೊಮೆಟೊ ಮಾತ್ರ. ಸೊ ನೀರಿನ ಅವಶ್ಯಕತೆ ಇಲ್ಲ ಇಲ್ಲ ಅಲ್ವಾ? ಇಲ್ಲ. ಇದಕ್ಕೆ ಸೋಯಾ ಚಂಕ್ಸ್ ಹಾಕ್ತಾ ಇದ್ರಲ್ಲ, ಬೇರೆ ಏನಾದರೂ ತರಕಾರಿ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಬಹುದಾ ಅಥವಾ ಬರೀ ಸೋಯಾ ಚಂಕ್ಸ್ ಮಾತ್ರ ಇದಕ್ಕೆ? ಇಲ್ಲ, ಸೋಯಾ ಚಂಕ್ಸ್ ಮಾತ್ರ. ಮತ್ತೆ ಬೇಕಾದರೆ ಇದೆಲ್ಲ ಯಾವುದು ಕ್ಯಾರೆಟ್ ಸ್ವಲ್ಪ ತುರಿದು ಹಾಕ್ಬೋದು. ಸ್ವಲ್ಪ ಜಸ್ಟ್ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಇದು ಬ್ರೌನಿಶ್ ಆಯಿತು. ಓಕೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಹಸಿಮೆಣಸು ಒಂದು 3 ಹಸಿಮೆಣಸು ಕಟ್ ಮಾಡಿ ಹಾಕ್ತಾಯಿದ್ದೇನೆ. 2 ಎಲೆ ಮತ್ತು ಒಂದು ಸಣ್ಣದು ದಾಲ್ಚಿನ್ನಿ ಚಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಅಷ್ಟು, ಅಂದರೆ ಆ್ಯಕ್ಚುಲಿ ಕೆಲವು ಬೆಳ್ಳುಳ್ಳಿ ಇದಕ್ಕೆ ಶುಂಠಿ ಪೇಸ್ಟಿಗೆ ಉಪ್ಪು ಸ್ವಲ್ಪ ಇದೆ ಅದರಲ್ಲೇ ಇದೆ. ಮತ್ತು ಸೋಯಾ ಚಂಕ್ಸ್ ಉಪ್ಪು ಇದ್ದಿದ್ದರಿಂದ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋದು ಸ್ವಲ್ಪ ಬೆಟರ್. ಫ್ರೈಡ್ ಐಟಮಿಗೆ ಸಹ ನಾವು ಬೆಳ್ಳುಳ್ಳಿ ನೀರುಳ್ಳಿ ಪೇಸ್ಟ್ ತಗೊಂಡು ಹಾಕಿದರೆ ಆ್ಯಂಡ್ ಉಪ್ಪು ಅವಶ್ಯಕತೆ ಹೌದು ಸ್ವಲ್ಪ ಇದು, ಬಟ್ ಅರೋಮಾ ಮಾತ್ರ ತುಂಬ ಚೆನ್ನಾಗಿದೆ. ಬರೀ ನಿಮ್ಮ ಈ ಇಷ್ಟೇ ಒಗ್ಗರಣೆನೇ ಒಳ್ಳೆ ಅರೋಮಾ ಕೊಡ್ತಾ ಇದೆ. ಈಗ ಇದಕ್ಕೆ ಇದು ಅರಸಿನ ಹುಡಿ ಮತ್ತು ಗರಂ ಮಸಾಲ ಹುಡಿ, ಮೆಣಸಿನ ಹುಡಿ, ಇದು ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್, ಇಷ್ಟೆಲ್ಲ ಪೌಡರ್ಸ್. ಚಿಲ್ಲಿ ಪೌಡರ್ ಬೇಕಾ? ಚಿಲ್ಲಿ ಪೌಡರ್. ಹಾಂ. ಸೊ ರೈಸ್ ರವರ ಟರ್ಮರಿಕ್ ಪೌಡರ್ ಹಾಫ್ ಸಾಕು. ಒಳ್ಳೆ ಪೌಡ್ರದ್ದು ಒಳ್ಳೆ ಅಲ್ವಾ? ಅರೋಮ್ಯಾಟಿಕ್, ಒಳ್ಳೆ ಕಲರ್, ಟೇಸ್ಟ್. ಸೊ ಚಿಲ್ಲಿ ಪೌಡರ್ ಸಾಕಾ? ಚಿಲ್ಲಿ ಸ್ವಲ್ಪ ಇನ್ನೂ ಬೇಕು? ಎಷ್ಟು ಸಾಕು ಸಾಕು. ಸೊ ಜಿಪ್ ಪೌಚ್ ಆಗಿರೋದ್ರಿಂದ ಸೊ ಅದರಲ್ಲೇ ಎಲ್ಲ ಇಟ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಸೊ ಧನಿಯಾ ಸಾಕಾ? ಸಾಕು. ಹಾಂ. ಸೊ ಜೀರಿಗೆ ಪೌಡರ್, ಗರಂ ಮಸಾಲ ಸಾಕು ಸಾಕು. ಚಕ್ಕೆ ಮತ್ತು ಸ್ವಲ್ಪ ನಾವು ಇದು ಹಾಕಿದ್ರಿಂದ ಎಲೆ ಹಾಕಿದ್ರಿಂದ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಕಾಗ್ತದೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಪ್ಯೂರಿ ಹಾಕಿ ಸ್ವಲ್ಪ ಹೊತ್ತು ಇಡಬೇಕು. ಸೊ ಇದು ತಿಕ್ ಗ್ರೇವಿ ಅಲ್ಲ? ಹಾಂ. ಸೊ ಅದಕ್ಕೆ ನೀವು ಹೇಳಿದ್ರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಹಾಂ. ಸೊ ರೈಸ್ಗಾದರೆ ತುಂಬ ತೆಳುವಾದರೂ ಅಂದರೆ ಸ್ವಲ್ಪ ಮತ್ತೆ ಅವರವರ ಟೇಸ್ಟ್ ಪ್ರಕಾರ ಕೆಲವರಿಗೆ ರೈಸಿಗೆ ಇಂಥದ್ದು ಇಷ್ಟ ಆಗ್ತದೆ, ಕೆಲವರಿಗೆ ಚಪಾತಿಗೆ ಇಷ್ಟ ಆಗುತ್ತೆ. ಅದು ಯಾವುದ್ರ ತುಂಬ ತಿಕ್ಕಿದ್ರೆ ಚಪಾತಿ ರೋಟಿಗೆ ಬೆಸ್ಟ್. ಹಾಂ. ಇದು ಸ್ವಲ್ಪ 5 ನಿಮಿಷ ಇಡಬೇಕು. ಅಂದರೆ ಟೊಮೆಟೊದು ಹಸಿ ಎಲ್ಲ ಹೋಗ್ತದೆ, ಮತ್ತು ಮಸಾಲೆದೆಲ್ಲ ಹಸಿ ಇದು ಹೋಗ್ಲಿಕ್ಕೆ ಸ್ವಲ್ಪ 5 ಮಿನಿಟ್ಸ್ ಲಿಡ್ ಇಡಬೇಕಾ? ಹಾಂ, ಇಡಬೇಕು. ಎಸ್ ಮೇಡಮ್. ಸೊ ನೀವು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಅಲ್ವಾ? ಹಾಂ.
ಸೊ ನಿಮಗೆ ಇನ್ನೂ ಬೇರೆ ಏನಾದರೂ ಅಂದರೆ ವರ್ಷದಲ್ಲಿ ಈಗ ಈ ಇಯರ್ ನೀವು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಹೇಳ್ಕೊಟ್ರಿ, ನೆಕ್ಸ್ಟ್ ಇಯರ್ ಏನಾದರೂ ಇನ್ನೂ ಆ್ಯಡೆಡ್ ಬೇರೆ ಏನಾದರೂ ಸಬ್ಜೆಕ್ಟ್ ಹೇಳ್ಕೊಡ್ಬೇಕು ಅಂತ ಏನಾದರೂ ಇರುತ್ತಾ? ಅಂದರೆ ಬಿ ಎಡ್ ಮಾಡುವಾಗ ನೀವು ಎಲ್ಲವನ್ನೂ ಕೂಡ ಕಲ್ತಿರ್ತೀರಿ, ಬಟ್ ಏನಾದರೂ ಆಪ್ಷನ್ ಇರುತ್ತಾ ಆ ಥರ ನೀವು ಇಂಥದ್ದೇ ಬೇರೆ ಸಬ್ಜೆಕ್ಟ್ ತಗೊಳ್ಬೇಕು ಅಂತ ಹೇಳಿ? ಅಂದರೆ ಆ್ಯಕ್ಚುಲಿ ನನಗೆ ಡ್ರಾಯಿಂಗ್ ಇಂಟ್ರೆಸ್ಟ್, ತುಂಬ ಡ್ರಾಯಿಂಗ್ ಕ್ರಾಫ್ಟ್ ತುಂಬ ಇಂಟ್ರೆಸ್ಟ್. ಓಕೆ. ಆ ಇದರಲ್ಲಿ ನನಗೆ ತುಂಬ ಅದರಲ್ಲಿ ಆ ವೇಯಲ್ಲಿ ಹೋಗಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಬಟ್ ಇರುತ್ತಾ ನಿಮ್ಗೆ ಈ ಥರ ಹೇಳ್ಕೊಡ್ಬೇಕು ಅಂತ? ಹಾಂ, ನಾನು ಕ್ಲಾಸ್ ಅಂದರೆ ಎಕ್ಸ್ಟ್ರಾ ಕ್ಲಾಸ್ ನನ್ನ ಇದರಲ್ಲಿ ನನ್ನ ಕ್ಲಾಸ್ನ ಮಕ್ಕಳಿಗೆ ಅಥವಾ ಬೇರೆ ಕ್ಲಾಸ್ನ ಮಕ್ಕಳಿಗೆ ಟೈಮ್ ಇದ್ದರೆ ಡ್ರಾಯಿಂಗ್ಸ್ ಹೇಳ್ಕೊಡ್ತೀನಿ ಟಿಲ್ಲ ಯಾವಾಗ ಅಕ್ಟೋಬರ್ ತನಕ. ಮತ್ತೆ ಅವರನ್ನು ಬೇರೆ ಆ್ಯಕ್ಟಿವಿಟಿಗೆ ತಗೊಂಡು ಹೋಗ್ಲಿಕ್ಕೆ 10th ಸ್ವಲ್ಪ ಮಕ್ಕಳಿಗೆ ಅಲ್ಲಿ ಈಗ ನಾನಿರುವ ಶಾಲೆಯಲ್ಲಿ ಈಗ ಮಕ್ಕಳು ಮನೆಯಲ್ಲಿ ಓದೋದು ಕಮ್ಮಿ, ನಮ್ಮ ಎಫರ್ಟ್ ಜಾಸ್ತಿ. ಓಕೆ. ನಾವೀಗ ಲಾಸ್ಟ್ ಒಂದು ಫೆಬ್ರವರಿ ಮಂತಿಂದ 7:30 ತನಕ ಸ್ಕೂಲಲ್ಲಿ ಇರ್ತೇವೆ ಆ ಮಕ್ಕಳನ್ನೆಲ್ಲ ಹಿಡ್ಕೊಂಡು. ಅಷ್ಟು ಆಮೇಲೆ 7:30 ಇನ್ ದ ಈವ್ನಿಂಗ್. ಓ ಮೈ ಗಾಡ್. 7:30 ತನಕ ಇರ್ತೇವೆ. ಅಷ್ಟು ಅವರ ಹಿಂದೆ ಬಿದ್ದಿದ್ದರಿಂದ ಅವರು ತೆಗಿತಾರೆ ಮಕ್ಕಳು. ಆಮೇಲೆ ಖುಷಿ ವಿಷಯ ಅಂದರೆ ಈ ಸಲ 100% ನಮ್ಮ ಶಾಲೆ. ಓ, ನಿಮ್ಮ ಎಫರ್ಟೇ ಹೇಳುತ್ತಲ್ವಾ? ಸೊ ಬೆಳಗ್ಗೆ ನೀವು ಒಂದು 8 ಗಂಟೆಗೆ ಹೋದರೆ ಸಂಜೆ 7:30ವರೆಗೂ ಆ ಮಕ್ಕಳನ್ನ ನೀವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು 12 hours ನೀವು ಅಲ್ಲಿ ಕೊಡುವಾಗ ಒಬ್ವಿಯಸ್ಲಿ ಆ ಮಕ್ಕಳದ್ದು ರಿಸಲ್ಟ್ 100% ಬಂದಿರುತ್ತೆ. 5 minutes ಆಯಿತಾ? ಸೊ ಆ ಮಸಾಲೆ ಒಳ್ಳೆ ರೋಗನ್ ಬರ್ತಾ ಇದೆ, ಆ ಎಣ್ಣೆ ಬಿಡ್ತಾ ಇದೆ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಕರೆಕ್ಟ್ ಬಂದಿದೆ. ಈಗ ನಮಗೆ ಇದು ಕರ್ಡನ್ನು ಮಿಕ್ಸ್ ಮಾಡಲಿಕ್ಕೆ, ಬಟ್ ಕರ್ಡ್ ಮಿಕ್ಸ್ ಮಾಡುವಾಗ ಮಸಾಲೆ ಬಿಸಿ ಇರಬಾರ್ದು. ಸೊ ನಾವು ಅದನ್ನು ತಣ್ಣಗೆ ಮಾಡಿ ಮತ್ತೆ ಕರ್ಡನ್ನು ಮಿಕ್ಸ್ ಮಾಡಿ. ಓ, ಇದಕ್ಕೆ ಈಗ ಮೊಸರು ಹಾಕ್ಲಿಕ್ಕೆ ಹಾಂ, ಸ್ವಲ್ಪ ತಣ್ಣಗೆ ಆಫ್ ಮಾಡಿ. ಸರಿ, ತಣ್ಣಗಾದ್ಮೇಲೆ ಮೊಸರನ್ನು ಆ್ಯಡ್ ಮಾಡಿ. ಮಸಾಲೆ ತಣ್ಣಗಾಯ್ತಾ? ಸ್ವಲ್ಪ ಹಾಗೆ ಕೈ ಅದನ್ನು ಹಾಗೆ ಈಗ ಆಡಿಸ್ತಾ ಇದ್ರೆ ಅಲ್ಲೇ ತಣ್ಣಗಾಗ್ತದೆ. ತುಂಬ ತಣ್ಣಗಾಗಬಾರ್ದಿಲ್ಲ, ಬಟ್ ಸ್ವಲ್ಪ ತಣ್ಣಗಾಗಬೇಕು. ಇಲ್ಲದಿದ್ದರೆ ಮೊಸರು ಅದ್ರಲ್ಲಿ ಸ್ವಲ್ಪ ಒಡೆದಾಗೆ. 4 ಟೇಬಲ್ ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ. ಸೊ ಟೊಮ್ಯಾಟೊ ಹಾಕಿದ್ದೀವಲ್ಲ, ಮತ್ತೆ ಪುನಃ ಮೊಸರು ಅವಶ್ಯಕತೆ ಬೀಳುತ್ತಾ? ಬೇಕಾಗುತ್ತೆ. ಸ್ವಲ್ಪ ಗ್ರೇವಿ ಸ್ವಲ್ಪ ದಪ್ಪ ಬರ್ತದೆ. ಓಕೆ. ಗ್ಯಾಸ್ ಆನ್ ಮಾಡೋದಾ? ಹಾಂ, ಗ್ಯಾಸ್ ಆನ್ ಮಾಡಿ. ಇನ್ನೊಂದೊಂದು ಸುಲಭ ವಿಧಾನ ನಾನು ನಿಮಗೆ ಹೇಳ್ಕೊಡ್ಲಾ? ಯೂಶ್ವಲಿ ನಾ ಮಾಡ್ತೀನಿ ಮೊಸರು ಹಾಕುವಾಗ. ಸೊ ಒಂದು ಮೊಸರು ಕೂಡ ಒಡೆಯುತ್ತೆ, ಇಲ್ಲಾಂದರೆ ಈ ಮಸಾಲೆ ಸ್ವಲ್ಪ ಜಾಸ್ತಿ ಫ್ರೈ ಆಗಿ ಹೋಗುತ್ತೆ ಅಂತ ಹೇಳಿದರೆ ಈ ಮೊಸರಿಗೇನೆ ನೀವು ಎಲ್ಲ ಪೌಡರ್ಸ್ ಹಾಕಿ ಸರಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಮಾಡಿ. ಸೊ ನಿಮಗೆ ಮೊಸರು ಕೂಡ ಒಡೆಯೋದಿಲ್ಲ, ಸೊ ಮಸಾಲೆ ಅದು ಕರಟಿ ಕೂಡ ಹೋಗೋದಿಲ್ಲ. ಸೊ ಹಾಗಾಗಿ ಅದು ಕ್ವಿಕ್ ಆಗುತ್ತೆ. ಸೊ ನಾವೆಲ್ಲ ವರ್ಕಿಂಗ್ ವುಮೆನ್ ಅಲ್ವಾ, ಸೊ ಸ್ಲೋ ಪ್ರೊಸೆಸ್ ನಮ್ಮದು ಕೆಲಸ ಎಲ್ಲ ಲೇಟ್. ಮಸಾಲೆಗೆ ಸಹ ಒಳ್ಳೆ ಕರಡಿ ಚೆನ್ನಾಗಿ ಆ ಥರ ಮಾಡಿದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಕರ್ಡ್ ಹಾಕಿದ್ಮೇಲೆ ಮಸಾಲೆ ಸರಿ ಒಳ್ಳೆ ಫ್ರೈ ಆಯಿತು. ಈಗ ಸೋಯಾ ಚಂಕ್ ಆ್ಯಡ್ ಮಾಡ್ತೀನಿ. ಒಂದ್ಸಲ ಮಸಾಲೆನ ಮಿಕ್ಸ್ ಮಾಡಿ ಆಮೇಲೆ ನೀರನ್ನು ಆ್ಯಡ್ ಮಾಡಿ 5 ನಿಮಿಷ ಇಡಬೇಕು. ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಅದು ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪು ಇದೆ, ಸೋಯಾ ಚಂಕಲ್ಲಿ ಸ್ವಲ್ಪ ಉಪ್ಪು ಇದೆ. ಸೊ ಮಸಾಲೆ ಹೀರ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಈಗ ಅರ್ಧ ಕಪ್ ನೀರು ಹಾಕಿ 5 ನಿಮಿಷ ಇಡಿ ಸಾಕು. ಫೈವ್ ಮಿನಿಟ್ಸ್
ಲಿಡ್ ಹಾಕಿ ಇಡಿ. ಒಂದು ಕುದಿ ಬರೋವರೆಗೂ ಇಟ್ರಾಯ್ತು. ಬಿಸಿ ಬಿಸಿ ಸೋಯಾ ಚಂಕ್ಸ್ ಮಸಾಲೆ ರೆಡಿ ಆಗಿದೆ. ಎಣ್ಣೆ ಎಲ್ಲ ಬಿಟ್ಟಿದೆ. ಎಸ್, ಒಳ್ಳೆ ಅರೋಮ ಬರ್ತಾ ಇದೆ ಮಾತ್ರ. ಆಫ್ ಮಾಡೋದಾ? ಹಾಂ, ರಿಚ್ ಸರ್ವಿಂಗ್ ತಗೊಳ್ಳಿ. ಎಸ್. ಸೋಯಾ ಚಿಂಕು ಮಸಾಲ ಬಿಸಿ ಬಿಸಿ ರೆಡಿ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಮಸಾಲ. ಅರೋಮಾ ಅಂತೂ ಸೂಪರ್. ಥ್ಯಾಂಕ್ ಯು. ಸೊ ಹೊಸ ರುಚಿ ನಮ್ಮ ಒಂದು ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ ಅಂತ ಹೇಳಿದೆ. ಸೊ ಇದು ಕೂಡ ಸೋಯಾ ಚಂಕ್ಸ್ ಮಸಾಲ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಅರೋಮಾ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸೋಯಾ ಚಂಕ್ಸ್ ಗ್ರೇವಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ನೆನೆಸಿಟ್ಟ ಸೋಯಾ ಚಂಕ್ಸ್ ಅನ್ನು ಕಂದು ಬಣ್ಣ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ ಸಿಡಿಸಿ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ಪುಲಾವ್ ಎಲೆ ಹಾಗೂ ಚಕ್ಕೆ ಹಾಕಿ ಹುರಿಯಿರಿ. ಆನಂತರ ಅರಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿಯಿರಿ. ಮಸಾಲೆ ಹುರಿದ ನಂತರ ಟೊಮ್ಯಾಟೊ ಪ್ಯೂರೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬೇಯಿಸಿ. ಮಸಾಲೆ ಬೆಂದ ನಂತರ 4ರಿಂದ 5 ಚಮಚ ಮೊಸರು ಹಾಕಿ ಬೇಯಿಸಿ. ಮಸಾಲೆ ಸಂಪೂರ್ಣ ಬೆಂದ ನಂತರ ಹುರಿದಿಟ್ಟ ಸೋಯಾ ಚಂಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಮಸಾಲ ಸವಿಯಲು ಬಲು ರುಚಿಕರ. ಬಿಸಿ ಬಿಸಿಯಾದಂಥ ಸೋಯಾ ಚಂಕ್ಸ್ ಮಸಾಲ ತಯಾರು. ಸೊ ನೆಕ್ಸ್ಟ್ ರೆಸಿಪಿಗೆ ಅವ್ರು ತಯಾರಿ ಮಾಡ್ತಾ ಇರೋಷ್ಟು ಹೊತ್ತು ನಾನು ಮತ್ತು ನೀವು ತಗೊಳ್ಳುವ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಒಥೆಂಟಿಕ್, ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ಪಾರ್ಕ್ ಕಣ್ಣೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ ಆ್ಯಂಡ್ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಬಿಸಿ ಬಿಸಿಯಾದಂಥ ಸೋಯಾ ಗ್ರೇವಿ ರೆಡಿಯಾಗಿದೆ, ಸೋಯಾ ಮಸಾಲ. ಸೊ ಈಗ ಯಾವುದು ಜಾಗೋ ಲಡ್ಡು. ಎಸ್, ಅಂದರೆ ಕುಚ್ಚಲಕ್ಕಿ ಲಡ್ಡು. ಎಸ್ ಮೇಡಮ್. ಸೊ ಕುಚ್ಚಲಕ್ಕಿಯಿಂದ ಲಡ್ಡು ಮಾಡ್ತಾ ಇದ್ದೀರಿ. ಹಾಂ, ಮೊದಲಿಗೆ ಕುಚ್ಚಲಕ್ಕಿ ತೊಳಿಬೇಕು, ತೊಳೆದು ಒಣಗಿಸ್ಬೇಕು. ಆಮೇಲೆ ಇದನ್ನು ಹೀಗೆ ತೊಳೆದು ಅದನ್ನು ಒಣಗಿಸಿ, ಅಂದರೆ ಬಿಸಿಲಲ್ಲಿ ಈ ಥರ ಒಣಗಿಸ್ಲಿಕ್ಕೆ ಇದು ಪೇಪರ್ ಮತ್ತು ಬಟ್ಟೆ ಮೇಲೆ ಒಣಗಿಸಿ ಜಸ್ಟ್ ನೀರಿಲ್ಲ ನಮಗೆ, ಅಂದರೆ ಫ್ರೈ ಮಾಡಬೇಕಲ್ಲ, ಹಾಗೆ ನೀರನ್ನು ಇದು ಒಣಗಿಸಿ ಬಿಡಬೇಕು. ಆಮೇಲೆ ಜಸ್ಟ್ ಎಣ್ಣೆ ಹಾಕದೆ ಫ್ರೈ ಮಾಡಬೇಕು. ಈಗ ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕಿದೆ ಮಾಡಿದ್ದೀರಾ? ಇಲ್ಲ, ಫ್ರೈ ಮಾಡಬೇಕು. ಇದು ಆ್ಯಕ್ಚುಲಿ ಬೆಲ್ಲ ಮತ್ತು ತೆಂಗಿನ ತುರಿ ಎಲ್ಲ ಜಸ್ಟ್ ಗ್ರೈಂಡ್ ಮಾಡೋದ್ರಿಂದ ಒಂದು ದಿನದಲ್ಲಿ ನಾವು ಅದನ್ನು ಮರುದಿನ ಇಟ್ಟು ತಿನ್ಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಉಂಡೆ ಅಂದರೆ ನಾವು ಬೆಲ್ಲವನ್ನು ಬಿಸಿ ಮಾಡೋದಲ್ಲ, ಇದರಲ್ಲಿ ಜಸ್ಟ್ ಮಿಕ್ಸಿಯಲ್ಲಿ ಹಾಕಿ ನಾವು ಮಿಕ್ಸ್ ಮಾಡಿ ಉಂಡೆ ಮಾಡುವಂಥದ್ದು. ಅವತ್ತೇ ಮುಗಿಸ್ಕೊಳ್ಬೇಕಾ? ಹೌದು. ಅದರಿಂದ ನಿಮಗೆ ಪಟಾಪಟ ಆಗುತ್ತೆ. ಏನಾದರೂ ಮಕ್ಕಳಿಗೆ ಸಿಹಿ ಬೇಕು ಇಷ್ಟದ್ದು ಅಂತ ಹೇಳಿದರೆ ಕೂಡಲೇ ಒಂದು 10 ನಿಮಿಷದೊಳಗೆ ಆಗುವಂಥ ಉಂಡೆ ಇದು. ಓಕೆ. ಕುಚ್ಚಲಕ್ಕಿ ಮಾತ್ರ ಸರಿ ಫ್ರೈ ಮಾಡಬೇಕು, ಅದು ಪಟ ಅಂತ ಆಗಬೇಕು. ಹಾಗೆ ಆ್ಯಕ್ಚುಲಿ ಕುಚ್ಚಲಕ್ಕಿ ಬೇಯೋದು ಸಹ ನಮಗೆ ಸ್ವಲ್ಪ ಸ್ಲೋ. ಸೊ ಇದು ಕಾಯಿ ಇದು ಸಹ ಆಗೋದು, ಫ್ರೈ ಇದಾಗೋದು ಸಹ ಸ್ವಲ್ಪ ಲೇಟ್. ಸೊ ಸಂತೋಷ್ ರೈಸ್ರವರ ಈ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ ಆ್ಯಕ್ಚುಲಿ ತುಂಬ ಜನ ಬಂದಂಥ ಅತಿಥಿಗಳು ಅವರು ಹೇಳ್ತಾ ಇದ್ರು ಈ ಸೇಮಿಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಬೇಕು ಲಡ್ಡುಗೆ ಹೇಗಾಗುತ್ತೆ ಅಂತೇಳಿ.
ಅನ್ನವಂತೂ ಹೌದು ಹೇಳೋದೇ ಬೇಡ, ಬೇಡ, ಅದು. ಉದುರುದ್ರಾಗಿ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ನೀವು ಅಂದರೆ ಆ್ಯಕ್ಚುಲಿ ನಾವು ಕುಚ್ಚಲಕ್ಕಿ ಅಂತ ಇದು ಮಾಡೋದು, ಅದು ಒಂದಕ್ಕೆ ಒಂದು ಗಮ್ ಆಗಬಾರ್ದು. ಸರಿ, ಅದರದ್ದು ಅಕ್ಕಿಯದ್ದು ಇದು ಉಂಟಲ್ಲ, ಅದು ಸ್ವಲ್ಪ ಒಳ್ಳೆ ಒಳ್ಳೆದಾಗಿ ಬರಬೇಕು. ಇದು ಅಂದರೆ ಒಳ್ಳೆ ನಮಗೆ ಅಂದರೆ ಬೇಯುವುದು ತುಂಬ ಲೇಟ್ ಆದರೆ ಇದ್ರ ಕುಚ್ಚಲಕ್ಕಿ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಇದು ಹಾಗೆ ತುಂಬ ಒಳ್ಳೆಯದಾಗಿದೆ. ಸ್ವಲ್ಪ ಸ್ವಲ್ಪ ಸಿಡಿತಾ ಬಂದಿಲ್ಲ, ಸ್ವಲ್ಪ ಪಾಪ್ ಆಗ್ತಾ ಇದೆ. ಪೂರ್ತಿ ಪಾಪ್ ಆಗಬೇಕಾ? ಪೂರ್ತಿ ಆಗಬೇಕು. ಇದು ಕರೆಕ್ಟ್ಲಿ ಇದಾದರೆ ಮಾತ್ರ, ಪಾಪ್ ಆದರೆ ಮಾತ್ರ ತಿನ್ನಲಿಕ್ಕೆ, ಇಲ್ಲದೆ ಗಟ್ಟಿ ಆಗ್ತದೆ. ಇಲ್ಲಾದ್ರೆ ಆ ಉಂಡೆ ಪೂರ್ತಿ ಗಟ್ಟಿ ಗಟ್ಟಿ ಆಗ್ತದೆ. ಅಂದರೆ ಅದು ಸ್ವಲ್ಪ ಅದೇ ಕ್ರಿಕೆಟ್ ಬಾಲ್ ಥರ ಆಗುತ್ತೆ. ಕುಚ್ಚಲಕ್ಕಿ ಆ್ಯಕ್ಚುಲಿ ಅದು ಅಂದರೆ ಅದಕ್ಕೆ ಇದು ಜಾಸ್ತಿ ಅಲ್ಲ, ಗಟ್ಟಿ ಇರುತ್ತೆ ಅದು. ಹೌದು. ಎಲ್ಲ ಸಹ ನೋಡಿ ಈಗ ಅಕ್ಕಿ ಕರೆಕ್ಟಾಗಿ ಎಲ್ಲವೂ ಕೂಡ ಬ್ರೌನ್ ಆಗಿ ಕೂಡ ಪಾಪ್ ಆಗಿದೆ. ಎಲ್ಲ ಸಹ ಅಕ್ಕಿ ಅಂತೇಳಿ ಯಾವ್ದು ಸಹ ಉಳಿಲಿಲ್ಲ, ಕರೆಕ್ಟ್ಲಿ ಇದಾಗಿದೆ, ಫ್ರೈ ಆಗಿದೆ. ಆಫ್ ಮಾಡಲ್ಲ? ಇನ್ನೂ ತುಂಬ ಆದರೆ ತುಂಬ ಬ್ರೌನ್ ಬ್ರೌನ್ ಆಗ್ತದೆ, ಮತ್ತು ಸ್ವಲ್ಪ ಅದು ಅಡಿ ಹಿಡಿದಾಗೆ ಸ್ಮೆಲ್ ಬರ್ತದೆ. ಈಗ ಕರೆಕ್ಟ್ಲಿ ಅರಮೋ ಸಹ ಕರೆಕ್ಟ್ಲಿ ಇದೆ, ಎಲ್ಲ ಪಾಪ್ ಆಗಿದೆ, ಯಾವ ಸಹ ಅಕ್ಕಿ ಅಂತ ಉಳಿದಿಲ್ಲ. ಈಗ ಇದನ್ನು ತಣ್ಣಗೆ ಮಾಡಿ ಮಿಕ್ಸಿಯಲ್ಲಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದನ್ನು. ಅದಿನ್ನೂ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕೊಳ್ಳೋದು. ಅದರ ಮೊದಲು ನಾವು ಇದು ತೆಂಗಿನ ತುರಿ, ಕಾಯಿ ತುರಿ, ಮತ್ತು ಬೆಲ್ಲ, ಮತ್ತು ಇದು ಏಲಕ್ಕಿಯನ್ನು ಮಿಕ್ಸಿಯಲ್ಲಿ ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಬೇಕು. ಹೌದು. ಮಕ್ಕಳಿಗೆಲ್ಲ ಕುಕ್ಕಿಂಗ್ ವಿದೌಟ್ ಫೈರ್ ಇದ್ದರೆ ಅದನ್ನೊಂದು ಫ್ರೈ ಮಾಡಿ ತಗೊಂಡು ಹೋದರೆ ಮಿಕ್ಸಿಗೆ ಹಾಕಿ ಮಾಡ್ಬೋದು. ಇದು ತರಿಯಾಗಿ ರುಬ್ಕೊಳ್ಳೋದು, ಫುಲ್ ನುಣ್ಣಗೆ ಆಗಬೇಕು. ಸಾಕಾ? ಹಾಂ. ಈಗ ಇದನ್ನು ಇದಕ್ಕೆ ಬೌಲಿಗೆ ಹಾಕಿದ ಮೇಲೆ ಅದನ್ನು ಸಹ ಮಿಕ್ಸಿಯಲ್ಲಿ ಸರಿ ಪುಡಿ ಮಾಡಿ ಮತ್ತೆ ಮಿಕ್ಸ್ ಮಾಡುವಂಥದ್ದು. ಬೆಲ್ಲದಲ್ಲಿ ಇದು ಒಂದು ನೀರು ನಮಗೆ ಸಾಕಾಗ್ತದೆ. ಅದರ ಅಂಟೆ ಸಾಕಾಗುತ್ತೆ ನಮಗೆ ಉಂಡೆ ಕಟ್ಕೊಳ್ಳಿಕ್ಕೆ. ಈಗ ಫುಲ್ ತಣ್ಣಗಾಗಿದೆ, ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕಲಿಕ್ಕೆ. ಆಮೇಲೆ ಇದು ನಮಗೆ ಈಗ ಕುಚ್ಚಲಕ್ಕಿ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ, ಹಾಗೆ ಆಗಿದೆ. ಒಳ್ಳೆ ಇದಾಗಿದೆ ಫುಲ್ ಪುಡಿ ಆದ ನಂತರ. ಅಲ್ಲಲ್ಲ, ಈಗ ಸಹ ನೋಡುವಾಗ ಸಹ ಕುಚ್ಚಲಕ್ಕಿ ಆ ಥರ ತಿನ್ನೋದಕ್ಕೆ ಚೆನ್ನಾಗಿ ಕ್ರಿಸ್ಪಿ ಆಗಿರ್ತದೆ. ಸಪ್ಪೆ ಆದರೂ ಸಹ ಚೆನ್ನಾಗಿರ್ತದೆ. ಫೈನ್ ಪೌಡರಾ ತರಿಯಾ? ಇಲ್ಲ, ಫೈನ್ ಪೌಡರ್. ಒಳ್ಳೆ ಆರಾಮ. ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹುಡಿಯನ್ನು ಇಟ್ಕೊಳ್ಬೇಕು. ಒಂದು ವೇಳೆ ನಮಗೆ ಉಂಡೆ ಮಾಡಲಿಕ್ಕೆ ಕಷ್ಟ ಆಗೋದಾದರೆ ಸ್ವಲ್ಪ ಹುಡಿಯನ್ನು ಇಟ್ಕೊಳ್ಬೇಕು. ಈಗ ಫುಲ್ ಮಿಕ್ಸ್ ಆಯಿತಾ? ಹಾಕಬೇಕಾ? ಇದು ಎಕ್ಸ್ಟ್ರಾ ಇರೋದು ಇದರಲ್ಲಿ ಹಾಕಿಬಿಡಿ. ಹಾಕಬೇಕಾ? ಜಸ್ಟ್ ಸ್ವಲ್ಪ ಕೈಗೆ ಅಂಟು ಥರ ಆದರೆ ಮುಳುಗಿಸಿ ಜಸ್ಟ್ ನಾವು ಅದರಲ್ಲಿ ಇದಕ್ಕೆ ಬೇಕಾದರೆ ಗೋಡಂಬಿ, ದ್ರಾಕ್ಷಿ ಏನಾದರೂ ನಾವು ಮಿಕ್ಸ್ ಮಾಡ್ಬೋದು.
ಇದು ಸಾಫ್ಟ್ ಆಯಿತು ಅಂತ ಹೇಳಿ ಇನ್ನೂ ಜಾಸ್ತಿ ಅದಕ್ಕೇನೆ ಹಾಕೊಳ್ಳೋವಾಗಿಲ್ಲ, ಅದು ತುಂಬ ಗಟ್ಟಿ ಬರ್ಬೋದು. ಗಟ್ಟಿ ಬರ್ಬೋದು. ಹೌದು. ಸಾಫ್ಟ್ ಇಷ್ಟೇ ಇರಬೇಕು. ಹಾಂ, ಸಾಫ್ಟ್ ಇದ್ದು ನಿಮಗೆ ಪ್ರತಿಯೊಂದು ಉಂಡೆ ಕಟ್ಟುವಾಗ ಅಲ್ಲಿದ್ರಲ್ಲಿ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ಬರ್ತದೆ. ಕೈಗೆ ಅಂಟಿಕೊಳ್ಳೋದಾಗೆ ಅದರದ್ದೇ ಪುಡಿಯನ್ನು ಹಾಕಿ ಇದು ಮಾಡಿದರೆ. ಸೊ ಒಂದು ಅರ್ಧ ಕಪ್ಪು ಅಕ್ಕಿ ಇದ್ರೆ ಸಾಕು. ಇಷ್ಟ ಉಂಡೆ 8ರಿಂದ 10 ಉಂಡೆ. ಓಹೋ, ಆಮೇಲೆ ತುಂಬ ಇದಂತ ಇಲ್ಲ, ಒಂದು 10 ನಿಮಿಷದೊಳಗೆ ನಾವು ತಯಾರು ಮಾಡ್ತೀವಿ. ಬಿಸಿ ಬಿಸಿ ಕುಚ್ಚಲಕ್ಕಿ ಉಂಡೆ ರೆಡಿ. ಬಿಸಿ ಬಟ್ ತಣ್ಣಗಾದ್ಮೇಲೆ ತಿನ್ನಬೇಕು. ಥ್ಯಾಂಕ್ ಯು ಮೇಡಮ್. ರುಚಿಕರವಾದಂಥ ಕುಚ್ಚಲಕ್ಕಿ ಉಂಡೆ ತಯಾರು. ಊಟದ ನಂತರ ಏನಾದರೂ ಸ್ವೀಟ್ ಬೇಕು ಅಂತ ಹೇಳಿದರೆ ತಕ್ಷಣಕ್ಕೆ ಇದನ್ನು ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಕುಚ್ಚಲಕ್ಕಿ ಲಡ್ಡು ತಯಾರಿಸುವ ವಿಧಾನ. ಮೊದಲು ಶುಚಿ ಮಾಡಿ ಒಣಗಿಸಿದ ಕುಚ್ಚಲಕ್ಕಿಯನ್ನು ಪಟಪಟನೆ ಸಿಡಿಯುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಬೆಲ್ಲ, ತೆಂಗಿನ ತುರಿ, ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ಸವಿಯಾದ ಕುಚ್ಚಲಕ್ಕಿ ಲಡ್ಡು ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಸ್ವೀಟ್ ನಂತರ ಖಾರ, ಐ ಗೆಸ್ ಅದು ಬೆಟರ್ ಅಲ್ವಾ? ತಗೊಳ್ಳಿ, ಸ್ವೀಟ್ ತಗೊಳ್ಳಿ. ಸೊ ತುಂಬ ಸಾಫ್ಟ್ ಆಗಿದೆ ಅಲ್ಲ? ಸೊ ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಗಟ್ಟಿ ಬರ್ಬೋದು. ಇದು ಇಲ್ಲ, ಸಾಫ್ಟ್ ಇರುತ್ತೆ. ಚೆನ್ನಾಗಿದೆ. ಕುಟುಂಬ ಅಂತ ಸಿಗುತ್ತೆ. ಯೂಶ್ವಲಿ ಈ ಪಂಚಕಜ್ಜಾಯದಲ್ಲಿ ಸ್ವಲ್ಪ ಈ ಒಂದು ಟೇಸ್ಟ್ ಇರ್ತದೆ. ಅದಕ್ಕೂ ಅಕ್ಕಿ ಪುಡಿ ಇದು ಹಾಕಿರ್ತಾರೆ. ಸ್ವಲ್ಪ ಹತ್ರ ಅದೇ ಟೇಸ್ಟು. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಇದು ಟೇಸ್ಟ್ ನೋಡೋಣ. ತಗೊಳ್ಳಿ ಮೇಡಮ್. ವಾವ್, ಚಪಾತಿಗೆ ಹೇಳಿ ಮಾಡಿಸಿದ್ದು. ಚಪಾತಿ ಜೊತೆಗೆ ಇದನ್ನು ತಿನ್ನೋದಕ್ಕೆ. ಸೊ ಏನೂ ಬೇಡ, ತರಕಾರಿ ಎಲ್ಲ ಖಾಲಿ ಮನೇಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ಸೋಯಾ ಚಂಕ್ಸ್ ಇದ್ರೆ ಸಾಕು. ಬಟ್ ಇದಂತೂ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ನಮಗೆ ಹೇಳ್ಕೊಟ್ರಿ. ಸೊ ನಿಮ್ಮ ಕೈ ರುಚಿ ಅಂತೂ ಸೂಪರ್. ಸೊ ಅದಕ್ಕೆ ಪ್ರತಿ ಸರಿ ನೀವು ಬರುವಾಗ ಏನಾದರೂ ಒಳ್ಳೊಳ್ಳೆ ರೆಸಿಪಿ ಇರುತ್ತೆ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿ ಬಂದು ನಮಗೆ ಹೇಳ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಸನ್ ಪ್ರೀಮಿಯಂ ಅವರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್. ಲಡ್ಡು ಅಂತೂ ಸೂಪರ್, ತುಂಬ ಟೇಸ್ಟಿಯಾಗಿದೆ. ಸೊ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.